ಕಟೀಲು ಕ್ಷೇತ್ರದಲ್ಲಿ ದೇವಿ ಮಹಾತ್ಮೆ ಪ್ರಸಂಗವನ್ನ ಆಡಿಸ್ಲಿಕ್ಕೆ ಇಲ್ಲ ಅನ್ನುವಂತಹ ಒಂದು ವಿಚಾರ ಇದೆ. ಏನ್ ಹೇಳ್ತೀರಾ ಅಸ್ರಣ್ಣವರೇ, ಏನ್ ಕತೆ, ಏನ್ ಕಾರಣ? ಹಿಂದಿನಿಂದ ಬಂದಂತಹ ಒಂದು ಪ್ರತೀತಿ ಅದು. ಕಟೀಲ್ನಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ, ದೇವಿ ಮಹಾತ್ಮೆ ಮತ್ತು ಲಲಿತೋಪಾಖ್ಯಾನ ಈ ಮೂರು ಪ್ರಸಂಗ ಆಗಬಾರ್ದು. ಯಾಕಂದ್ರೆ ನಮ್ಮ ದೇವರು ಶಂಖಚಕ್ರ ವರದ ಅಭಯ ಅಂತ 4 ಕೈಗಳಿರುವಂತಹ ದೇವರು. ಹಾಗಾಗಿ ಅಂತಹ ವೇಷ 4 ಕೈ ಅಥವಾ 4 ಕೈಗಿಂತ ಹೆಚ್ಚಿರುವಂತಹ ಒಂದು ವೇಷ ರಂಗಕ್ಕೆ ಬರಬಾರ್ದು. ಬಂದರೆ ಅದು ದೇವರಿಗೆ ಇಷ್ಟ ಆಗೋದಿಲ್ಲ. ಹಿಂದೊಮ್ಮೆ ಹೆಸರು ಏನೋ ರಾಮಕೃಷ್ಣ ಅಂತ ನಂಗೆ ನೆನಪು ಸರಿ ಗೊತ್ತಿಲ್ಲ, ಅವರು ಆಡಿಸಿದ್ರಂತೆ, ಎಂತ ಆಗ್ತದೆ ನೋಡುವ ಅಂತ. ಆ ಕ್ಷೇತ್ರದಲ್ಲೇ ಮಾಡಿಸಿದ್ರಂತೆ ಬಹಳ ಹಿಂದೆ. ನೋಡುವ ಅಂತ ನಾವೆಲ್ಲ ಕೂತ್ಕೊಂಡಿರ್ಬೋದು, ಗೊತ್ತಿಲ್ಲ. ಆಟ ಆಡಿ ಮನೆಗೆ ಹೋಗುವಾಗ ಮನೆ ಹೊತ್ತಿ ಹೋಗಿತ್ತಂತೆ. ಹಾಗೊಂದು ಐತಿಹ್ಯವು ನಮ್ಮಲ್ಲಿ ಇದೆ. ಅದು ಕಟೀಲಿಗೆ ಮಾತ್ರ ಸೀಮಿತ ಅಲ್ಲ, ಪೊಳಲಿ ಸೀಮೆಯಲ್ಲಿ ಆಗ್ಲಿಕ್ಕಿಲ್ಲ. ಪೊಳಲಿ ಸೀಮೆಯಲ್ಲಿ ಅದು ಆಗಬಾರ್ದು ಎನ್ನುವಂತಹ ನಿಯಮ ಇದೆ. ಅದೇ ಬಪ್ಪನಾಡಿನ ಗದ್ದೆ ಒಳ್ಳೆ ಆಗಬಾರ್ದು ಅಂತ ನಿಯಮ ಉಂಟು ಅಂತ ನಂಗೆ ಯಾರೋ ಹೇಳಿದಾಗ ಸರಿ ಗೊತ್ತಿಲ್ಲ. ಹಾಗೆ ಒಂದು ಕೆಲವು ಕಡೆಯಲ್ಲಿ ಅದು ಆಗಬಾರದು ಎನ್ನುವಂತಹ ಒಂದು ಕ್ರಮ ಬಹಳ ಹಿಂದಿನಿಂದ ಬಂದಿದ್ದು. ಕೊಳಲಿ ಸೀಮೆಯಲ್ಲಿ ಒಮ್ಮೆ ಹಾಗಾಗಿದೆ ನಮ್ಮ ಮೇಳದಲ್ಲಿ. ಗೊತ್ತಿಲ್ಲದೆ ಅವರು ಲಲಿತೋಪಾಖ್ಯಾನ ಪ್ರಸಂಗ ಇಟ್ಟಿದ್ರು. ಲಲಿತೋಪಾಖ್ಯಾನ ಪ್ರಸಂಗ ಇಟ್ಟು ಚೌಕಿ ಪೂಜೆ ಆಯಿತು. ಚೌಕಿ ಪೂಜೆ ಆಗುವಾಗ ಸಿಡಿಮದ್ದು ಹಾರಿಸಿದ್ದು ಚೌಕಿಗೆ ಬಿದ್ದು ನಮ್ಮ ಈ ನಾವು ಕಟ್ಟುವ ಕಿರೀಟದ ಬಟ್ಟೆಗಳೆಲ್ಲ ಸುಟ್ಟೋಯ್ತು. ಅದಕ್ಕೆ ಬಿದ್ದು ಸುಟ್ಟೋಯ್ತು. ಆಗ ಇದು ವಿಠಲ ಶೆಟ್ರು ಮೇಳ ನಡೆಸ್ತಾ ಇದ್ದದ್ದು. ವಿಠಲ ಶೆಟ್ರು ಮೇಳಕ್ಕೆ ಬಂದವರು ಮತ್ತೆ ನೀವು ಹೋಗಿ ಇಲ್ಲಿ ಲಲಿತೋಪಾಖ್ಯಾನ ಪ್ರಸಂಗ ಇಡಬಹುದಾ, ಇದು ತಪ್ಪಾಯ್ತಲ್ಲ ಅಂದ್ರೆ ದೇವರಿಗೆ ಮತ್ತೆ ಪ್ರಾರ್ಥನೆ ಮಾಡಿ, ಕಟೀಲಿಗೊಂದು ಹೂವಿನ ಪೂಜೆ, ಪೊಳಲಿಗೊಂದು ಹೂವಿನ ಪೂಜೆ ಎಲ್ಲ ಪ್ರಾರ್ಥನೆ ಮಾಡಿ ಮತ್ತೆ ಹಾಗಾದದ್ದು. ಹಾಗೆ ಅಲ್ಲಿಯೂ ಆಗುದಿಲ್ಲ, ಬೆಂಕಿ ಬೀಳ್ತದೆ ಅಂತಲೇ ಈ ರೀತಿಯ ವಿಚಾರಧಾರೆಗಳು ಬರುತ್ತೆ. ಇದು ನಮ್ಮ ನಂಬಿಕೆ ಅನ್ನುವಂಥದ್ದು. ಅದಕ್ಕೆ ಅಲ್ಲಿ ಇನ್ನೊಂದು ದೇವಿ ಬರಬಾರ್ದು, 4 ಕೈಯ ಇನ್ನೊಂದು ದೇವಿ ಬರಬಾರ್ದು, ದೇವರದ್ದು ಇರಬಹುದು ಅಂತ ನಮ್ದು ಊಹೆ. ಬಟ್ ಅದು ಇಲ್ಲ ಮಾಡಬಾರ್ದು ಅಂತ ನಮ್ಮಲ್ಲಿ ಇದೆ ಅಲ್ವಾ.